ನಿವೃತ್ತ ಕ್ಯಾಪ್ಟನ್ ಓರ್ವರು ತಮ್ಮ ಖಾಸಗಿ ಬೋಟ್ನಲ್ಲಿ ರಾಷ್ಟ್ರಧ್ವಜವನ್ನೇ ಉಲ್ಟಾ ಹಾಕುವ ಮೂಲಕ ರಾಷ್ಟ್ರೀಯತೆಗೆ ಅವಮಾನಿಸಿರುವ ಘಟನೆ ಉಳ್ಳಾಲದ ನೇತ್ರಾವತಿ ನದಿಯಲ್ಲಿ ನಡೆದಿದೆ. ರಾಣಿಪುರ ನಿವಾಸಿಯಾಗಿರುವ ವ್ಯಕ್ತಿ ಖಾಸಗಿ ಶಿಪ್ನಲ್ಲಿ ಕ್ಯಾಪ್ಟನ್ ಆಗಿ ನಿವೃತ್ತಿ ಹೊಂದಿದವರು. ನಿವೃತ್ತಿ ಜೀವನದಲ್ಲಿ ತನ್ನದೇ ಸ್ಪೀಡ್ ಬೋಟ್ ಮೂಲಕ ನೇತ್ರಾವತಿ ನದಿಯಲ್ಲಿ ವಿಹಾರ ನಡೆಸುವ ಕೆಲಸವನ್ನ ಮಾಡಲು ಬಂದಿದ್ದಾರೆ. ನದಿ ಮೂಲಕವೇ ಬೋಳೂರು ಠಕ್ಕೆಯವರೆಗೂ ಬರುವ ಕ್ಯಾಪ್ಟನ್ ಮೀನು ದಿನಸಿ ಸಾಮಗ್ರಿಗಳನ್ನ ಕೊಂಡೊಯ್ತಾ ಇರ್ತಾರೆ. ಭಾನುವಾರವೂ ಸ್ಪೀಡ್ ಬೋಟ್ ಮೂಲಕ ಬೋಳಾರದವರೆಗೆ ಬಂದಿರುವ ಕ್ಯಾಪ್ಟನ್ ತಮ್ಮ ಸ್ಪೀಡ್ ಬೋಟ್ನಲ್ಲಿ ರಾಷ್ಟ್ರಧ್ವಜವನ್ನೇ ಉಲ್ಟಾ ಹಾಕಿದ್ದಾರೆ. ಈ ಬಗ್ಗೆ ಸ್ಥಳೀಯ ಮೀನುಗಾರರು ನಿವೃತ್ತ ಕ್ಯಾಪ್ಟನ್ ಗಮನ ಸೆಳೆದು ಯಾರೇ ಎನ್ನದೇ ಮೀನುಗಾರರ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಕಾನೂನು ಪ್ರಕಾರ ಮೀನುಗಾರಿಕಾ ದೋಣಿಗಳಲ್ಲಾಗಲಿ ಖಾಸಗಿ ದೋಣಿಗಳಲ್ಲಾಗಲಿ ಅಶೋಕ ಚಕ್ರ ಲಾಂಛನದ ಧ್ವಜ ಹಾಕುವಂತಿಲ್ಲ. ಬದಲಾಗಿ ಲಾಂಛನವಿಲ್ಲದೆ ತ್ರಿವರ್ಣ ಧ್ವಜವನ್ನ ಬಳಸಬಹುದು. ಆದರೆ ಕಾನೂನು ಮುರಿದು ರಾಷ್ಟ್ರಧ್ವಜವನ್ನ ಹಾಕಿರುವ ಕ್ಯಾಪ್ಟನ್ ಅದನ್ನು ಸರಿಯಾಗಿ ಹಾಕದೆ ಉಲ್ಟಾ ಹಾಕುವ ಮೂಲಕ ರಾಷ್ಟ್ರೀಯತೆಗೆ ಅವಮಾನಿಸಿರುವುದಾಗಿ ಆರೋಪಿಸಲಾಗಿದೆ. ಈ ಕುರಿತು ಕರಾವಳಿ ಕಾವಲು ಪಡೆಯ ಪೊಲೀಸರ ಗಮನಕ್ಕೂ ತರಲಾಗಿದೆ. ಮಂಗಳೂರಿನ ಶಾಸಕ ವೇದವ್ಯಾಸ್ ಕಾಮತ್ ರವರು ಸಂಬಂಧಿಸಿದ ಇಲಾಖೆಗೆ ಕ್ರಮ ಕೈಗೊಳ್ಳಲು ಸೂಚಿಸುವ ಭರವಸೆ ನೀಡಿದ್ದಾರೆ.